ಶ್ರೇಷ್ಠ ವ್ಯಕ್ತಿಗಳಲ್ಲಿ ದೇವರಂತಹ ಹೃದಯವಿರುತ್ತದೆ. ಆದ್ದರಿಂದ ಉದಯ್ ಶೆಟ್ಟಿ ಮುನಿಯಾಲು ಎಲ್ಲರ ಗೌರವಕ್ಕೆ ಪಾತ್ರರಾಗುತ್ತಾರೆ ಎಂದು ಕೇಮಾರು ಸಾಧನಾ ಆಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಹೇಳಿದ್ದಾರೆ. ಉದಯ್ ಶೆಟ್ಟಿ ಮುನಿಯಾಲು ಅಭಿಮಾನಿ ಬಳಗ ಮತ್ತು ಬ್ಲಾಕ್ ಕಾಂಗ್ರೆಸ್ ಹೆಬ್ರಿ ಮತ್ತು ಕಾರ್ಕಳದ ವತಿಯಿಂದ ಉದಯ್ ಶೆಟ್ಟಿ ಮುನಿಯಾಲು ಇವರ 50ನೇ ಹುಟ್ಟುಹಬ್ಬದ ಸಂದರ್ಭ ಪುಲ್ಕೇರಿ ಲಕ್ಷ್ಮೀದೇವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಮತ್ತು ಸಾಧಕ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಮಾತನಾಡಿ, ಶ್ರೀಮಾನ್ ಉದಯ್ ಶೆಟ್ಟಿ ಕಾರ್ಕಳದ ಜನತೆಯ ಧ್ವನಿಯಾಗಬೇಕು, ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಕೆಲಸ ಮಾಡಬೇಕು ಎಂದು ಹೇಳಿದರು. ಈ ವೇಳೆ ಕೆಪಿಸಿಸಿ ಸದಸ್ಯರಾದ ನಿರೈ ಕೃಷ್ಣ ಶೆಟ್ಟಿ, ಸುರೇಂದ್ರ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ್ ದೇವಾಡಿಗ ಉಪಸ್ಥಿತರಿದ್ದರು. ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಜಾತಕದಲ್ಲೆಲ್ಲ ದೈವಜಗಕ್ಕೆ ಪಾದಾರವಿಂದ ನಮಸ್ಕಾರ. ಕುದ್ರೋಳಿ ಗೋಕರ್ಣನಾಥ ದೇವರಂಚನೆ ಪರಿವಾರ ದೇವಿ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಾರ ಬಂದು ini म्हणजे जननायके पण ಬಂದ ಐದು ಕೂಡ ಡೆಫಿನಿಷನ್ ಅಗತ್ಯ ಐತಿ. ನಮ್ಮ ಜನನಾಯಕೆ ಉದಯ ಕುಮಾರ್ ಜನ 5ನೇ ಜನ್ಮ ದಿನದ ಸಲುವಾಗಿ ಆತನ ಅಭಿಮಾನಿ ಬಳಗ ಅಂಚನೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಸಮಿತಿದ ಈ ಒಂದು ಅಭಿನಂದನಾ ಕಾರ್ಯಕ್ರಮದ ಆಶೀರ್ವಚನ ವೇದಿನ ಈಶಾನಂದ ವಿಠೋಬ ಸ್ವಾಮೀಜಿದೆ. ಹೇಳಿದ ಮನಸ್ಸು ದಿನದ ಮಟ್ಟದ ಜಾಸ್ತಿ ಭಾಗರಾಮಜಿ ఒక ಸಮಯದ ಮಸ್ತ್ ನೀರ್ತದೆ. ಮಸ್ತ್ ಜನಕ್ಕೆ ಮದುವೆಗೆ ಬೇರೆ ಬೇರೆ ಕಾರ್ಯಕ್ರಮ ಹೋರಾಡು ಮಸ್ತ್ ಕಾಕೋದಿಲ್ಲ. ಈಗ ಲೇಟ್ ಆಗಿಲ್ಲ ಏನಂತೆ ಕ್ಷಮೆಗೆ ಅಂದರೆ ದೇವರ ಕಾರಣಾಂತರ ನಿಗಳು ತೋರಿಲ್ಲ ಬಂದಲೆ ಹೆಚ್ಚೇ ಪಡ ಮನುಷ್ಯನ ಜೀವನ ಬೇರೆ ಬೇರೆ ಹಂತೋಲಿಪ್ಪ ಅಂಚ ಎಂದುಲ್ಲ ಹುಡುದು ಕಲ್ಯಾಣಕ ಎಂದುಲು ದಾದಾಪ ಹೆಚ್ಚಾಪ ಎನ್ನುಜ ಆಡಲ ನಮ್ಮ ಒಂಜಿ ನಮ್ಮನೆ ಶ್ರದ್ಧೆ ಇಡ್ಲ ಭಕ್ತಿ ಇಡ್ಲ ಒಂಜಿ ನಿಯಂತ್ರಿತ ದೇವರನ್ನು ಪದಬೋದಿಪ್ಪೇವೆ ಅಂಚ ಎಂಗಲೆ